ಕುಣಿತ ಬರಿಟು ಡಿಟು ಪುಡೆಟು ಕುಣಿತ ಬರಿಟು ತುದೆತ ಪುಡೆಟು ಕುಣಿತ ಬರಿಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ತುದೆತ ಪುಡೆಟು ಕುಣಿತ ಬರಿಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದಿರು 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 ಗ್ರಾಮದೇವರು ಸುಬ್ರಹ್ಮಣ್ಯ ಸ್ವಾಮಿ ಮಹಾಗಣಪತಿ ನಂಚಿನಿ ಕಡನಲ್ ಹೊರಟು ನಮ್ಮನ್ನು ವೈದಿನ ಮೂಲದನಾಗಿ ರತ್ನೇಶ್ವರಿ ಉರಿವುಳ್ಳಾಯಿ ಜೀವಜವಂತಿ ಸರೋಜಮತಿ ಕಂತೇಜಮತಿ ಮೈಸಂದಯ ಪಂಜಲಿಯನ್ನು ಸರ್ವಶಕ್ತಿಯನ್ನು ವರ್ತ ಪಂಜಲಿಯನ್ನು ಮಂಜಲಿಯನ್ನು ಸರ್ವಶಕ್ತಿಯನ್ನು ನೇನೆ ಸ್ವಂತ ತರಗಾದ ಪ್ರಾರ್ಥನೆ ಮಾಡ್ತೀನಿ ಇಂಥ ತಿದ್ದಿನೊಟ್ಟು ಪರಂಪರೆದ ಈ ಕಡದಲ ಬರಾರ್ದ ಬೈಲಿ ಬನ್ನ ಕಂಬುಂದ ಬೈಲು ಪಂಪಿನ ಪುದಾರ್ದ ಕಂಬುಲ ಎಡ್ಡೆ ನೆಕ್ಕು ಒಂಜಿ ಪವಿತ್ರ ಎತ್ತಿನ ಕಂಬುಲ ನೆಟ್ಟು ಕುಯಿಂತೆಯಲ್ಲಿ 22 ಪೋನಾಗ ಪುಕರೆ ಹೋಯ್ತದೆ ಗರುಡಿಯರಾಜಿನ ಪುಕರೆ ಹೋಯ್ತದೆ ಈ ಜಾಗಡಿಗೆ ಉಂಟಾದು ಮನದಾನಿ ಒಂದೇ ರೀತಿ ನೆಟ್ಟು ನಟ್ಟಿ ಮಲ್ಪನ ದೈವದ ಆಜ್ಞೆ ಪ್ರಕಾರ ಮಲ್ತೊಂದಿಲ್ಲ ಇಂಥ ತಿದ್ದಿನೊಟ್ಟು ಕೊಳಕ್ಕೆದ ಎಣ್ಣೆಲ್ದ ಬುಳಿಯನ್ನು ಏನು ಮೂರ್ತ ಮಲ್ತೊಂದಿಲ್ಲ ನಟ್ಟಿನ ಸುಮೂರ್ತ ಮಲ್ತದ್ದು ಇಡೀ ಕಡನಲ ಬರಾರ್ದ ಬೈಲನ್ನು ಸಮೃದ್ಧಿ ಮಲ್ತದ್ದು ಏರ್ ಮಾತ ನಿಟ್ಟು ಬುಳ್ಳೆಸೆಲೆ ಮಲ್ಪುರ ಹಾಕ್ಲಿಕ್ಕೆ ಎಡ್ಡೆ ರೀತಿಯ ಬುಳ್ಳೆಸೆಲೆ ಕೊಟ್ಟು ಇಡೀ ಗ್ರಾಮವನ್ನು ಈ ರಾಜ್ಯವನ್ನು ದೇಶವನ್ನು ರಕ್ಷಣೆ ಮಾಡ್ತದೆ ಪಚ್ಚ ಫಸಲದ್ದು ಇಡೀ ಭೂಮಿಲಿ ಫಲವತ್ತಾದ ಮಲ್ತದ್ದು ಇಡೀ ನೆಟ್ಟಿ ಮಲ್ಪುರ ತೊಟ್ಟು ಇನ್ನು ನಟ್ಟಿ ಮಲ್ಪುರಿ ಕಾನೂನು ಕೆಲವೊಂದಿಲ್ಲ ಆ ದೈವಲು ಸತ್ಯಲು ಎಡ್ಡೆ ರೀತಿಯ ಒಪ್ಪಿಗೆ ಕೊಟ್ಟು ಶಂಕಲ್ನ ಈ ಕೆಲಸವನ್ನು ಮುಂದುವರಿಸ್ತಾರೆ ಅನಂತ ಕೊಡೋದೆಂದು ಪ್ರಾರ್ಥನೆ ಮಾಡ್ತೀನಿ. ತುದೆತ ಪುಡೆಟು ಕುಣಿತ ಬರಿಟು ತುದೆತ ಪುಡೆಟು ಕುಣಿತ ಬರಿಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ತುದೆತ ಪುಡೆಟು ಕುಣಿತ ಬರಿಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು
ತುದೆತ ಪುಡೆಟ್ ಕುಣಿತ ಬರಿಟ್ ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಒಂಜಿ ಚೂರು ಮೈಸೂರು ಚಂದ್ರ ಕೊಡ್ಲಿ ಹರಿಷ ಚಂದ್ರ ಹರಿಷ ತಾರೆ ಪೂರ ತಾರೆ ಕತ್ತಿ ಬಾಯಿ ನೀರು ಬಾರಿ ನೀರಿಲ್ಲ ಬಾಯಿ ಎದುರು ಬರೋಣ ಅಂಚೆ ಮೆಲ್ಲ 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 ಅವಿನ ಕಟ್ಲಿ గాలపాడు కాలు ఓ బీల పత్తు బాలు గాలపాడు కాలు ఓ బీల పత్తు బాలు గుమ్మె గురువే పోంటೆ బొమ్మయ్య సోంటೆ సుబ్బయ్యే 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 ఓ బేలే ఓ బేలే ఓ బేలే బేలే పయ్యు పయ్యు నా పదవుటు దానే మాతాయే పాರೋ ಪಯ್ಯು ನಾ ಪದವುಟು ಬೆಲ್ಲೋದಾಯೆ ಪಾರೋ ಓ ಬೇಲೆ ಓ ಬೇಲೆ ಓ ಬೆಲೆ ಬೆಲೆ ಪಯ್ಯು ತುದೆತ ಪುಡೆಟ್ ಕುಣಿತ ಬರಿಟ್ ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಕುಣಿತ ಬರಿಟ್ ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು
பச்சை பச்சை கண்டொலிடு கச்ச கட்டுதிரு துதித்த புடிட்டு புனித பரிட்டு ತುಳುವ ಜನಕುಲು பச்சை பச்சை கண்டொலிடு கச்ச கட்டுதிரு பச்சை பச்சை கண்டொலிடு கச்ச கட்டுதிரு ஓபெಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೋರಿ ಕಟ್ಟದೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದೆರು ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಗಾಲಪಾಡು ಕಾಲು ಓ ಬೀಲ ಪತ್ತು ಬಾಲು ಗಾಲಪಾಡು ಕಾಲು ಓ ಬೀಲ ಪತ್ತು ಬಾಲು ಗುಮ್ಮೆ ಗುರುವೆ ಪೋಂಟೆ ಬೊಮ್ಮೆಯ ಸೋಂಟೆ ಸುಬ್ಬಯೇ ಕಾರ್ಕಳ ತಾಲೂಕು, ಈ ಹಿಂದೆ ಕಾರ್ಕಳ ತಾಲೂಕು, ಈಗ ಮೂಡಬಿದ್ರೆ ತಾಲೂಕಿನ ಪುತ್ತಿಗೆ ಗ್ರಾಮದವರಾದಂಥ ಕಡಂದಲೆ ಪರಾರಿಯವರು ಸಾವಿರಾರು ವರ್ಷಗಳಿಂದ ತುಳುನಾಡಿನ ಈ ಒಂದು ಕಡಂದಲೆ ಗ್ರಾಮದಲ್ಲಿ ನೆಲೆ ನಿಂತು ಕಡಂದಲೆ ಪರಾರಿ ಮನೆತನದ ಕೂಡು ಕುಟುಂಬದಲ್ಲಿ ಬದುಕನ್ನು ಮಾಡಿ ಒಂದು ಹಿರಿಯರ ಕೃಷಿ ಸಂಸ್ಕೃತಿಯನ್ನು, ಹಿರಿಯರ ದೈವಾರಾಧನೆಯ ದೇವರ ನಂಬುಗೆಗಳನ್ನು ಈ ಒಂದು ಕೃಷಿಯಲ್ಲಿ ಮಾಡಿಕೊಂಡು ಒಂದು ರೀತಿಯ ಕೃಷಿಯ ಕಾಯಕ ಸಂಸ್ಕೃತಿಯನ್ನು ಮಾಡಿದಂಥ ಒಂದು ಬಂಟ ಸಮುದಾಯದ ಕುಟುಂಬ ಕಡಂದಲೆ ಪರಾರಿ. ಈ ಒಂದು ಕಡಂದಲೆ ಪರಾರಿ ಪುತ್ತಿಗೆ ಗುತ್ತುವಿನ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಇಲ್ಲಿ ವಿಶೇಷವಾಗಿ ಕೃಷಿಗೆ ವಿಶೇಷ ಒತ್ತನ್ನು ಕೊಟ್ಟಂಥ ಒಂದು ದೈವಾರಾಧನೆಗೆ ಒತ್ತನ್ನು ಕೊಟ್ಟಂಥ ಒಂದು ಕುಟುಂಬ, ಕೂಡು ಕುಟುಂಬದ ಬದುಕು ಸಮೃದ್ಧವಾಗಿ ಕೃಷಿ ಮಾಡುತ್ತಾ ವಿಶೇಷವಾಗಿ ಬದುಕನ್ನು ಕಟ್ಟಿದಂಥ ಇತಿಹಾಸ ಇರುವಂಥ ಮನೆತನ. ಇವತ್ತು ಕೂಡ ಅವಿಭಜಿತ ಜಿಲ್ಲೆಯಲ್ಲಿ ಈ ಮನೆತನದ ತುಂಬ ಜನ ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಉದ್ಯೋಗವನ್ನು, ಬೇರೆ ಬೇರೆ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಒಂದು ಉತ್ತಮವಾದ ಬದುಕನ್ನು ಕಟ್ಟಿದ ಹಿನ್ನೆಲೆಗೆ ಈ ಒಂದು ಕಂಬಳ ಗದ್ದೆಯ ಇಲ್ಲಿಯ ದೈವ ದೇವರುಗಳ ಹಿರಿಯರ ಪರಂಪರೆಯ ಆಶೀರ್ವಾದ ಇದೆ. ಬಹುಶಃ ಆ ಒಂದು ಹಿರಿಯ ಪರಂಪರೆ ಉಳಿಯುವುದಕ್ಕೋಸ್ಕರ ಇವತ್ತು ಕೂಡ ಇಂದಿನ ಕಾಲದ ಆ ಕೃಷಿಯ ವೈಭವವನ್ನು ವಿಶೇಷವಾಗಿ ಕಂಬಳ ಗದ್ದೆಯಲ್ಲಿ ಮಾಡುವ ಮೂಲಕ ಇವತ್ತು ಒಂದು ರೀತಿಯಲ್ಲಿ ತುಳುನಾಡಿನ ಈ ಎಣೆಲು ಬೆಳೆಯನ್ನು ಒಂದು ಉತ್ತಮ ರೀತಿಯಲ್ಲಿ, ಅದು ಕೂಡ ದೈವದ ಒಂದು ಆಶೀರ್ವಾದದಲ್ಲಿ ಮಾಡುವಂಥದ್ದು ಅಂತ ಹೇಳಿದರೆ, ಒಂದು ಕೃಷಿಕರು ತಮ್ಮ ಆ ಕಾಯಕ ಸಂಸ್ಕೃತಿಯ ಶಕ್ತಿಯನ್ನು, ತಮ್ಮ ಒಂದು ಕೃಷಿಯಲ್ಲಿರುವಂಥ ಕಲೆಯನ್ನು ತೋರಿಸುವುದರೊಂದಿಗೆ ಪಶು ಸಂಪತ್ತನ್ನು ಪ್ರೀತಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಹಿರಿಯರು ಕೂಡು ಕುಟುಂಬದಲ್ಲಿ ಮಾಡ್ತಾಯಿದ್ರು. ಬಹುಶಃ ಆ ಒಂದು ಹಿರಿಯರ ಏನು ಆ ಒಂದು ಪರಂಪರೆ ಇದೆ ಅದು ಇವತ್ತು ಕೂಡ ಮುಂದುವರಿಯುತ್ತಾ ಇದೆ. ಅದು ಉಳಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಈಗಿನ ಕಡಂದಲೆ ಪರಾರಿ ಯಜಮಾನರಾದಂಥ ಸಂತೋಷ್ ಕುಮಾರ್ ಶೆಟ್ಟಿಯವರು ಬಹುಶಃ ಈ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಸಂಸ್ಕೃತಿಯನ್ನು ಉಳಿಸುವುದರೊಂದಿಗೆ ದೈವದ ಆ ಶಕ್ತಿಯನ್ನು ಉಳಿಸುವ ನಿಟ್ಟಿನಲ್ಲೂ ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದೊಂದು ಮಾದರಿಯಾದಂಥ ಕೃಷಿ ಕಾಯಕ. ಇವತ್ತು ಅದನ್ನು ಆರಂಭ ಮಾಡುವಾಗ ಹಾಲು, ನೀರು, ಸಿಯಾಳ ಬಹುಶಃ ತುಳುನಾಡಿನ ಜನಜೀವನದಲ್ಲಿ ಸಾವಿರಾರು ವರ್ಷಗಳಿಂದ ಉತ್ತಮವಾದಂಥ ಹಾಲು, ಉತ್ತಮವಾದಂಥ ನೀರು, ಉತ್ತಮವಾದಂಥ ಆ ಒಂದು ಕಲ್ಪವೃಕ್ಷದ ನೀರು ಇದೆಲ್ಲವೂ ಇದ್ದು ಸಮೃದ್ಧವಾದ ಬದುಕನ್ನು ಈ ಕೃಷಿಯಲ್ಲಿ ಕಂಡಂಥ ಒಂದು ವ್ಯವಸ್ಥೆ ಇದು. ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಒಂದೊಂದಕ್ಕೆ ಪೂರಕವಾಗಿ ಬಹುಶಃ ದೈವ ದೇವರುಗಳನ್ನು ನಂಬಿಕೊಂಡು ಇಲ್ಲಿಯೇ ಬದುಕು ಕಟ್ಟಿರುವಂಥ ಕಾಯಕವನ್ನು ಕೊಡುವ ಮೂಲಕ
ಅವರ ಬದುಕಲ್ಲೂ ಸಹಾಯ ಮಾಡುವಂಥ ಕೆಲಸ. ಇದೊಂದು ರೀತಿಯಲ್ಲಿ ಬಹುಶಃ ನಮ್ಮ ದೇಶದ ಇಂಥ ಹಳ್ಳಿಗಾಡಿನ ಸಮುದಾಯದ ಸಂಸ್ಕೃತಿ, ಸಮುದಾಯದ ಆಧ್ಯಾತ್ಮಿಕ ಶಕ್ತಿಗಳು, ಸಮುದಾಯದ ಪರಂಪರೆಗಳು, ಅದರೊಟ್ಟಿಗೆ ಒಂದು ರೀತಿಯ ಸಹಭಾಗಿತ್ವದ ಕೂಡು ಕುಟುಂಬದ ಬದುಕುಗಳು ಉಳಿಬೇಕಿದ್ರೆ ಇಂಥ ದೊಡ್ಡ ದೊಡ್ಡ ಗದ್ದೆಗಳು, ತುಳುನಾಡಿನ ಬಯಲು ಗದ್ದೆಗಳು ಅಥವಾ ತುಳುನಾಡಿನ ಇನ್ನಿತರ ಗದ್ದೆಗಳಲ್ಲಿ ಕೃಷಿ ಆಗಬೇಕು. ಅದರಲ್ಲಿ ಭತ್ತದ ಕೃಷಿ ಯಥೇಷ್ಟವಾಗಿ ಆಗಬೇಕು. ಮಣ್ಣಿನ ಸತ್ವ, ಸಂಸ್ಕೃತಿ, ನೀರಿನ ಮಹತ್ವ ಉಳಿಯಬೇಕು. ಪ್ರಕೃತಿಯ ಎಲ್ಲ ರೀತಿಯ ಪರಿಸರದ ಅಚ್ಚುಕಟ್ಟಾಗಿ ಕಡಂದಲೆ ಪರಾರಿಯಲ್ಲಿ ಮಾಡ್ತಾ ಇದ್ದೇವೆ. ವರ್ಷದಲ್ಲಿ 2 ದಿನ ಇದನ್ನು ಮಾಡುವ ಮೂಲಕ 2 ಬೆಳೆಗಳು ಕೂಡ ಸಮೃದ್ಧವಾಗಿ ಆಗಬೇಕು ಅನ್ನುವ ದೃಷ್ಟಿಯಿಂದ ಇದರಲ್ಲಿ 2 ಬೆಳೆಯನ್ನು ಮಾಡ್ತೇವೆ. ಸಮೃದ್ಧವಾದ ಬೆಳೆ ಕೂಡ ಈ ಕಂಬಳ ಗದ್ದೆಯಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಹಸ್ರಾರು ಜನ ಇದೇ ಗದ್ದೆಯಲ್ಲಿ ಕೃಷಿಯೊಂದಿಗೆ ನಲಿದಾಡಿದಂಥ ಪೂರ್ವ ಇತಿಹಾಸ ಇರೋದ್ರಿಂದ ಎಲ್ಲರ ಒಂದು ರೀತಿಯ ಆ ಒಂದು ಚರಿತ್ರೆ ಈ ಗದ್ದೆಯ ಮಧ್ಯೆ ಇದೆ. ಅದರೊಟ್ಟಿಗೆ ನಮ್ಮ ಪರಾರಿ ಕುಟುಂಬದ ಹಿನ್ನೆಲೆಯ ಸಂಸ್ಕೃತಿ ಇದೆ. ಬಹುಶಃ ಅಂಥ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಈ ಗದ್ದೆಯ ಸಾಗುವಳಿ ಮೂಲಕ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇದಕ್ಕೆ ನಮ್ಮ ದೈವ ದೇವರುಗಳ ಇಲ್ಲಿ ನೆಲೆ ನಿಂತಿರುವ ದೈವ ದೇವರುಗಳು, ಪುತ್ತಿಗೆಯ ಸೋಮನಾಥ ದೇವರು, ಕಡಂದಲೆಯ ಸುಬ್ರಹ್ಮಣ್ಯ, ಹಾಗೆ ಎಲ್ಲ ದೇವರುಗಳ ಆಶೀರ್ವಾದವೂ ಕೂಡ ಇದಕ್ಕೆ ಇದೆ. ಅದರೊಟ್ಟಿಗೆ ಕಡಂದಲೆಯ ಸಮುದಾಯದಲ್ಲಿ ಈ ಒಂದು ಪರಾರಿ ಮನೆತನಕ್ಕೆ ಕೃಷಿ ಮತ್ತು ಆಧ್ಯಾತ್ಮಿಕವಾದಂಥ ಆ ದೈವಾರಾಧನೆಯಲ್ಲಿ ವಿಶೇಷವಾದಂಥ ಒಂದು ಇತಿಹಾಸವಿದೆ. ಅದನ್ನು ಉಳಿಸುವ ಕೆಲಸವನ್ನು ಕೂಡ ಮಾಡ್ತೇವೆ. ಬಹುಶಃ ಈ ಒಂದು ಕೆಲಸ ಕಾರ್ಯಗಳಿಂದ ಕಾಯಕ ಸಂಸ್ಕೃತಿ ಉಳಿಬೇಕು. ಇಂಥ ಕುಟುಂಬಗಳ ಆ ಕೃಷಿಯ ಹಿನ್ನೆಲೆಗಳು, ಪಶು ಸಂಪತ್ತಿನ ಹಿನ್ನೆಲೆಗಳು, ಅದರೊಟ್ಟಿಗೆ ಸಾಮೂಹಿಕ ಬದುಕಿನ ಹಿನ್ನೆಲೆಗಳು, ಅದರೊಟ್ಟಿಗೆ ಆ ಜನಗಳು ದೇವರನ್ನು, ದೈವವನ್ನು ನಂಬಿ ಒಂದು ಉತ್ತಮವಾದಂಥ ಗಟ್ಟನ್ನು, ಮಣ್ಣನ್ನು, ನೆಲವನ್ನು, ಜಲವನ್ನು ಉಳಿಸುವ ಕೆಲಸವನ್ನು ಕೂಡ ಮಾಡುವುದರೊಂದಿಗೆ ಬಹುಶಃ ತುಳುನಾಡಿನ ಈ ಜಾಗದಲ್ಲಿ ಇವತ್ತಿರುವಂಥ ನೀರು ಏನು ಮಳೆಗಾಲದ ನೀರು ಭೂಮಿಯೊಳಗೆ ಹೋಗುವುದು ಕೂಡ ಇಲ್ಲಿ ವಿಶೇಷವಾಗಿ ಒಂದು ರೀತಿಯ ಮಳೆ ನೀರು ಇಂಗುವಂಥ ಒಂದು ಪ್ರಕೃತಿ ಸಮೃದ್ಧವಾದ ಭೂಮಿ ಇದು. ಬಹುಶಃ 100 ಎಕರೆ ಜಾಗದಲ್ಲಿ ಈ ಭೂಮಿಯ ಕೆಳಗೆ ಹೋದಂಥ ನೀರು ಜನರಿಗೆ ಸಹಾಯ ಮಾಡ್ತದೆ. ಬದುಕು ಕಟ್ಟುವುದಕ್ಕೆ ಪೂರಕವಾಗಿ ಆ ನೀರು ಕೂಡ ಉಳಿಯುತ್ತದೆ. ಬಹುಶಃ ಇಂಥ ಏನು ಕೃಷಿ ಸಾಗುವಳಿಗಳು ಕೂಡ ಅದಕ್ಕೆ ಪೂರಕವಾಗಿರ್ತದೆ. ಬಹುಶಃ ಇದರಲ್ಲಿ ಎಲ್ಲ ರೀತಿಯ ನಮ್ಮ ಮಣ್ಣಿನ ಸತ್ವ, ನಮ್ಮ ಮಣ್ಣಿನ ಸೊಗಸು, ನಮ್ಮ ಸಮುದಾಯದ ಬದುಕಿನ ಹಿನ್ನೆಲೆ, ಅದರೊಟ್ಟಿಗೆ ಕಾಯಕ ಸಂಸ್ಕೃತಿ, ಅದರೊಟ್ಟಿಗೆ ಎಲ್ಲ ರೀತಿಯ ಜೀವನದ ಮೌಲ್ಯಗಳು ಉಳಿಯುತ್ತದೆ ಅಂತ ಹೇಳುತ್ತಾ ಬಹುಶಃ ಇಂಥ ಒಂದು ಕೂಡು ಕುಟುಂಬ ಬಹುಶಃ ನಮ್ಮ ಗ್ರಾಮ ಭಾರತಕ್ಕೆ ಒಂದು ಮಾದರಿ. ಬಹುಶಃ ಇಂಥ ಹಿನ್ನೆಲೆಯಿಂದ ಬಹುಶಃ ಇವತ್ತು ಒಂದು ಉತ್ತಮವಾದಂಥ ಪುಣ್ಯ ಕಾರ್ಯವನ್ನು ನಾವೆಲ್ಲರೂ ನಮ್ಮ ಈ ಗದ್ದೆಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇನೆ. ಇವತ್ತು ನಿನ್ನೆಯಿಂದ ಇದರ ಕೆಲಸ ಆರಂಭ ಆಗಿದೆ. ಇವತ್ತು ಗದ್ದೆಯನ್ನು ನಾಟಿ ಮಾಡುವಂಥ ಕಾರ್ಯಕ್ರಮ 100 ಜನ ಇವತ್ತು ಭಾಗವಹಿಸ್ತಾ ಇದ್ದಾರೆ. ನಾಳೆ ಕೂಡ ಅದು ಮುಂದುವರಿತದೆ. ದೊಡ್ಡ ವಿಶಾಲವಾದ ಬಯಲು ಪ್ರದೇಶ. ಬಹುಶಃ ನಮ್ಮ ಕುಟುಂಬದ ಹಿನ್ನೆಲೆಯ ಗದ್ದೆಗಳನ್ನು ನಾವು ಸಂತೋಷ್ ಶೆಟ್ರು ಮತ್ತು ನಾವೆಲ್ಲ ಸೇರಿಕೊಂಡು ಊರಿನವರ ಸಹಕಾರದಿಂದ ಇದನ್ನು ಮಾಡ್ತಾ ಇದ್ದೇವೆ. ಇದು ಒಂದು ರೀತಿಯಲ್ಲಿ ಬಹುಶಃ ಪ್ರಕೃತಿಯನ್ನು ಉಳಿಸಿ ಸಮೃದ್ಧವಾದ ಗದ್ದೆಗಳನ್ನು ಕೂಡ ಭವಿಷ್ಯಕ್ಕೆ ನೀಡುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ನಾಳೆ ನಾಳ್ದು ಕೂಡ ಇಲ್ಲಿ ನಿರಂತರವಾಗಿ ಈ ಒಂದು ಗದ್ದೆ ನಾಟಿ ಆಗ್ತದೆ. ಅದರೊಟ್ಟಿಗೆ ಬಹುಶಃ ಅಂಥ ನಾಟಿ ಮುಂದೆ 2ನೇ ಬೆಳೆ ಕೊಳಕೆ ಬೆಳೆ ಅಂತ ಹೇಳ್ತೇವೆ ನಾವು, ಸುಗ್ಗಿಯ ನಂತರದ ಬೆಳೆಯೂ ಕೂಡ ಈ ರೀತಿ ಒಂದು ಉತ್ತಮ ರೀತಿಯಲ್ಲಿ ಆಗುವ ಮೂಲಕ ಒಂದು ಉತ್ತಮವಾದಂಥ ಭತ್ತವನ್ನು ನಾವಿಲ್ಲಿ ಉತ್ಪಾದನೆ ಮಾಡುವ ಮೂಲಕ ಕೃಷಿಯಲ್ಲಿ ಭತ್ತ ಕೃಷಿಯಲ್ಲಿ ಗುಣಮಟ್ಟವನ್ನು ಉಳಿಸುವ ಇಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇವೆ. ಭವಿಷ್ಯದ ಮಕ್ಕಳು ಕೂಡ ಇವತ್ತೇನು ಪ್ರೌಢಶಾಲೆ ಅಥವಾ ಹೈಸ್ಕೂಲಿಗೆ ಹೋಗುವಂಥದ್ದು ಅಥವಾ PUC ಡಿಗ್ರಿಗೆ ಹೋಗುವಂಥ ವಿದ್ಯಾರ್ಥಿನಿಯರು ಕೂಡ ಕೃಷಿಯಲ್ಲೇ ಬದುಕನ್ನು ಕಟ್ಟಬೇಕು. ತಮ್ಮ ಹಿರಿಯರ ಕೃಷಿ ಪರಂಪರೆಯಲ್ಲಿ ಈ ಆಧುನಿಕ ಕಾಲದಲ್ಲಿ ಆಸಕ್ತಿಯನ್ನು ಉಳಿಸಿ, ಪ್ರಕೃತಿಯನ್ನು, ಸಮೃದ್ಧವಾದ ಗದ್ದೆಗಳನ್ನು ಉಳಿಸಿ, ಕೃಷಿಯಿಂದ ಆಹಾರೋತ್ಪಾದನೆಯನ್ನು ಮಾಡಿ ಉದ್ಯೋಗ ಸೃಷ್ಟಿ ಮಾಡಬೇಕು. ಅದಕ್ಕೆ ಸಣ್ಣ ಪ್ರಾಯದಲ್ಲಿ ಶಿಕ್ಷಣದ ಹಂತದಲ್ಲಿ ಆಸಕ್ತಿ ವಹಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಮಂಗಳೂರಿನ ಒಂದು ಪ್ರಸಿದ್ಧ ಚಿನ್ಮಯಿ ವಿದ್ಯಾಸಂಸ್ಥೆಯ ಪ್ರೌಢಶಾಲೆಯ ಮಕ್ಕಳು ಇವತ್ತು ಈ ಒಂದು ಗದ್ದೆ ನಾಟಿಯಲ್ಲಿ ಹೆಣ್ಮಕ್ಕಳೊಂದಿಗೆ ಕೂಲಿ ಕಾರ್ಮಿಕರೊಂದಿಗೆ ಸೇರಿಕೊಳ್ತಾರೆ. ಬಹುಶಃ ಅವರು ಕೂಡ ಇಡೀ ದಿವಸ ಇಲ್ಲಿ ಈ ಒಂದು ಕೃಷಿಯ ಪಾಠವನ್ನು ಕೇಳುವ ಮೂಲಕ ಅವರು ಕೂಡ ಇಂಥ ಹಳ್ಳಿಯ ಬದುಕಿನ ನಿಜ ಅನುಭವವನ್ನು ಪಡ್ಕೊಳ್ಳುವುದಕ್ಕೆ ಪ್ರಾಯ ಆಗ್ತದೆ. ಬಹುಶಃ ಅದು ಕೂಡ ನಮ್ಮ ಒಂದು ವಿಶೇಷವಾದಂಥ ಒಂದು ಸಂತೋಷ್ ಶೆಟ್ರವರ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಿದೆ. ಬಹುಶಃ ಇಂಥ ಕಾರ್ಯಕ್ರಮ ಹಲವಾರು ಸಲ ನಾವು ಸಂಸ್ಕೃತಿಯನ್ನು ನಮ್ಮ ಮಕ್ಕಳು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇರ್ತೇವೆ.
ತುದೆತ ಪುಡೆಟ್ ಪುಣಿತ ಬರಿಟ್ ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಇದರಲ್ಲಿ ಅನುಭವ ಬೇಕು. ಹೇಗೆ ನಾವು ತಿನ್ನುವಂಥ ಅನ್ನ ವೇಸ್ಟ್ ಮಾಡಬಾರ್ದು, ಅದು ಹೇಗೆ ಬರ್ತದೆ, ಎಷ್ಟು ಕಷ್ಟ ಇದೆ ಅನ್ನೋದನ್ನು ತಿಳಿದುಕೊಡ ಅವ್ರಿಗೆ ಮಕ್ಕಳು ತಿಳಿಸಿಕೊಡ್ಬೇಕು ಅಂತ ನಮ್ಮ ಹೆಚ್ಚವಾದಂಥ ಪೂರ್ಣಿಮಠ ಅವರು ಹೇಳಿದಾಗ ಅದಕ್ಕೆ ನೀವು ತುರ್ತು ಸ್ಪಂದನೆ ಕೊಟ್ಟಿದ್ದೀರಿ. ಸಣ್ಣ ಸಮಯದಲ್ಲಿ ತುರ್ತು ಸಮಯದಲ್ಲಿ ಒಂದು ಸಣ್ಣ ಅತಿ ಒಂದು ಸಮಯ ತೆಗೆದುಕೊಂಡು ಕಡಿಮೆ ಸಮಯದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವ ಹಾಗೆ ಅವರಿಗೆ ಒಳ್ಳೆ ಅನುಭವ ಸಿಗುವ ಹಾಗೆ ಒಂದು ಖುಷಿ ಒಂಥರ ಪಿಕ್ನಿಕ್ ಎಲ್ಲೋ ಪಿಕ್ನಿಕ್ ಹೋಗಿ ನಾವು ಗಮ್ಮತ್ತು ಮಾಡೋದಕ್ಕಿಂತ ಇಲ್ಲಿ ನಿಜವಾದ ಗಮ್ಮತ್ತು ಇದೆ, ಅವ್ರಿಗೆ ಅನುಭವ ಇದೆ ಅಂತ ಅನುಭವವನ್ನು ತಂದುಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಎಲ್ಲ ಶಾಲಾ ಸಿಬ್ಬಂದಿ ಪರವಾಗಿ ನಮ್ಮ ವೈದ್ಯಕ ಪರವಾಗಿ ನಿಮಗೆಲ್ಲರಿಗೂ ಪೇರೆಂಟ್ ಎಲ್ಲ ಮಕ್ಕಳ ಪರವಾಗಿ ಪೇರೆಂಟ್ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೆ ಒಂದು ಸ್ಮರಣಿಕೆಯನ್ನು ಕೊಡ್ತಾರೆ, ದಯವಿಟ್ಟು ಸ್ವೀಕರಿಸಬೇಕು. ಇದು ನಿಮಗೆ ಮಾತ್ರ ನಿಮ್ಮ ಇಡೀ ಕುಟುಂಬದವರಿಗೆ ಕುಟುಂಬ ಗಾಲಪಾಡು ಕಾಲು ಓ ಬೀಲ ಪತ್ತು ಬಾಲು ಗಾಲಪಾಡು ಕಾಲು ಓ ಬೀಲ ಪತ್ತು ಬಾಲು ಗುಮ್ಮೆ ಗುರುವೆ ಪೋಂಟೆ ಬೊಮ್ಮೆಯ ಸೋಂಟೆ ಸುಬ್ಬಯೇ 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 ಓ ಬೇಲೆ ಓ ಬೇಲೆ ಓ ಬೆಲೆ ಬೆಲೆ ಪಯ್ಯು ಪಯ್ಯು ನಾ ಪದವುಟು ದಾನೆ ಮಾತಾಯೇ ಪಾರೋ ಪಯ್ಯು ನಾ ಪದವುಟು ಬೆಲ್ಲೋದಾಯೇ ಪಾರೋ ಓ ಬೇಲೆ ಓ ಬೇಲೆ ಓ ಬೆಲೆ ಬೆಲೆ ಪಯ್ಯು ತುದೆತ ಪುಡೆಟ್ ಪುಣಿತ ಬರಿಟ್ ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಈಗ 30 ದಿನ ಆಯ್ತು ಇದಕ್ಕೆ. ಇನ್ನು ಹೆಚ್ಚು ಕಡಿಮೆ ಇನ್ನು 3 ತಿಂಗಳು 10 ದಿವಸದೊಳಗೆ ಗದ್ದೆಗೆ ಅಷ್ಟರವರೆಗೆ ನೋಡ್ಬೇಕಂತಿಲ್ಲ.
ಅದು 2-3 ಸಲ ಸ್ವಲ್ಪ ಸ್ವಲ್ಪ ಪೋಷಕಾಂಶಗಳು ಗೊಬ್ಬರಗಳು ಕೊಡಬೇಕು. ಹೆಚ್ಚಾಗಿ ಈಗ ಕೊಡುವುದು ಮೊದಲು ಇದು ಹಾಕುದು ಗೊಬ್ಬರ ನಮ್ಮ ಗತಿಗೆ, ಇನ್ನು ಕೊಡುವಂಥದ್ದು ರಾಸಾಯನಿಕ ಗೊಬ್ಬರ ಎಷ್ಟು ಸಾಧ್ಯ ಕಡಿಮೆ. ಮತ್ತು ಕಳೆ ತೆಗೆಯುವಂಥದ್ದು ಇದೆ ಅದಕ್ಕೆ, ಅದನ್ನು ಹಾಕಿ ಸಿಂಪಡಿಸಿ. ಈಗೆಲ್ಲ ಕಳೆ ತೆಗೆಯುವಂಥದ್ದು ಅದು ಈಗ ಗದ್ದೆ ನೆಟ್ಟು 5-6 ದಿನದಲ್ಲಿ ನೀರು ಕಡಿಮೆ ಮಾಡಿ 5-6 ದಿನದಲ್ಲಿ ಇಲ್ಲ ಪೆಸ್ಟಿಸೈಡ್ ಎಲ್ಲ ಯೂಸ್ ಮಾಡೋದು. ಪೆಸ್ಟಿಸೈಡ್ ಇಲ್ಲ, ಆದರೆ ಆ ಕಳೆಗೆ ಹೋಗುವಂಥದ್ದು ಅದೊಂದು 5-6 ದಿವಸದಲ್ಲಿ ನೀರು ಕಮ್ಮಿ ಮಾಡಿ ಹಾಕ್ಬೇಕು. ಆಮೇಲೆ ಒಂದು 20 ದಿವಸ ನಂತರ ಒಂದು ಹಾಕಿ ಈ ಥರ, ಅಂದರೆ ಆ ಬೇರೆ ಕಡೆಯಲ್ಲಿ ತುದೆತ ಪುಡೆಟ್ ಕುಣಿತ ಬರಿಟ್, ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು, ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು. ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ